ಮಂಗಳೂರಿನ ಮಿಲಾಗ್ರಿಸ್ ಕಾಲೇಜಿನ ವತಿಯಿಂದ ಫೆಲಿಸ್ ನವಿದಾದ್ ಕ್ರಿಸ್ಮಸ್ ಸಂಭ್ರಮವನ್ನು ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಮಂಗಳೂರಿನ ಮಿಲಾಗ್ರಿಸ್ ಕಾಲೇಜಿನ ಸಭಾಂಗಣದಲ್ಲಿ ಫೆಲಿಸ್ ನವಿದಾದ್ ಕ್ರಿಸ್ಮಸ್ ಸಂಭ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆ ಕಾರ್ಪೊರೇಟರ್ ನವೀನ್ ಡಿಸೋಜಾ ಹಾಗೂ ಯೋಗ ಗುರು ಗೋಪಾಲಕೃಷ್ಣ ದೇಲಂಪಾಡಿ ಅವರನ್ನ ಪ್ರಾಂಶುಪಾಲರಾದ ವಂದನೀಯ ಗುರು ಮೈಕಲ್ ಸಾಂತುಮಾಯರ್ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಕಾರ್ಪೊರೇಟರ್ ನವೀನ್ ಡಿಸೋಜಾ ಅವರು, ಯೇಸು ಕ್ರಿಸ್ತರ ಮಾರ್ಗದರ್ಶನ ಇಡೀ ಜಗತ್ತು ಅನುಸರಿಸುತ್ತಿದೆ. ಇದೀಗ ಶಿಕ್ಷಣ ಸಂಸ್ಥೆಗಳು ಕೂಡ ಅವರ ಮಾರ್ಗದರ್ಶನವನ್ನು ಪರಿಪಾಲಿಸುತ್ತಿದೆ ಎಂದು ಹೇಳಿದರು. ಒಂದು ಉತ್ತಮ ಕಾಲೇಜ್ ಮಂಗಳೂರು ನಗರದಲ್ಲಿ ಇದೆ ಅಂತ ನಮಗೆ ಹೇಳಲು ತುಂಬಾ ಸಂತೋಷ. ಸಂತೋಷ ಅವರು ಈ ಮೊದಲು ಮಧು ಹೈಸ್ಕೂಲ್ನಲ್ಲಿ ಸೇವೆಯನ್ನು ಸಲ್ಲಿಸಿದರು. ನಾನು ಅವರಿಗೆ ಸುಮಾರು 20 ವರ್ಷದಿಂದ ಅವರು ನೋಡ್ತಾ ಇದ್ದೇನೆ. ಅವರ ಹತ್ತಿರದಿಂದ ನಾನು ಬರಲಿ. ಸಂತೋಷ ಅವರು ಇಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ಕೊಡ್ತಾರೆ. ಆ ಮಕ್ಕಳು ಯಾವಾಗಲೂ ಸಕ್ಸಸ್ ಆಗಿ ತಮ್ಮ ಜೀವನದಲ್ಲಿ ಒಂದು ಅದೃಷ್ಟ ವಿದ್ಯಾರ್ಥಿ ಆಗಲಿ ಅವರು ಸ್ವಾಗತ ಕೂಡ ಕೊಟ್ಟಿದ್ದಾರೆ. ಇವತ್ತು ಕ್ರಿಸ್ಮಸ್ ಹಬ್ಬದ ಯೇಸುವಿನ ಜನನದ ಒಂದು ನೆನಪನ್ನು ಉಳಿಸಲು ಇವತ್ತು ಈ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಯೋಗ ಗುರು ಗೋಪಾಲಕೃಷ್ಣ ದೇಲಂಪಾಡಿಯವರು ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಇದೆ. ವಿದ್ಯಾರ್ಥಿಗಳು ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು. ಪ್ರತಿಯೊಬ್ಬ ಜೀವಿಯಲ್ಲಿಯೂ ಪ್ರತಿಭೆ ಇದೆ, ಟ್ಯಾಲೆಂಟ್ ಇದೆ ಹೇಳೋದಕ್ಕೆ ನಾವು ಸ್ವಲ್ಪ ಅಡ್ವಾನ್ಸ್ ಕೋರ್ಸಸ್ ಟ್ರೈ ಮಾಡಿದ್ರೆ ಕೆಲವು ವಿದ್ಯಾರ್ಥಿಗಳು ಪ್ರಯತ್ನ ಪಡ್ತಾರೆ. ಬಹಳ ವಿಷಯ ಇದೆ. ಹಾಗೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಕೆಲವು ಅಡ್ವಾನ್ಸ್ ಯೋಗಗಳನ್ನು ಹೇಳಿಕೊಡೋಣ. ಯಾಕಂದ್ರೆ ಅವರ ಪ್ರತಿಭೆ ಹೊರಗೆ ಬರಲಿಕ್ಕೆ ಯಾವುದಾದ್ರೂ ಸಾಧನೆ ಮಾಡಿ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಅದಕ್ಕೆ ಯೋಗ ಸಹ ಒಂದು ಮಾರ್ಗ ಒಂದು ವೇಳೆ ಇಂತಹ ಒಂದು ಪ್ರತಿಷ್ಠಿತ ಕಾಲೇಜ್ ಮಿಲಾಗ್ರಿಸ್ ಅಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗಾಗ ನಡೀತಾ ಇರ್ತದೆ. ಅಲ್ಲದೆ ಈ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಚಟುವಟಿಕೆ, ಸಾಂಸ್ಕೃತಿಕ ಸಂಬಂಧ ಬೇರೆ ಬೇರೆ ತುಂಬಾ ಟ್ಯಾಲೆಂಟ್ಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಪ್ರಾಂಶುಪಾಲರಾದ ವಂದನೀಯ ಗುರು ಮೈಕಲ್ ಸಾಂತುಮಾಯರ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. These two people, we are calling for many days, especially Naveen. Naveen is a person, is a young man, looks very short, but he has a lot of influence in the society. If you go to our what is called the Bendur ward, Lower Bendur, he is a person who representing that ward from last 20 years. ಈ ವೇಳೆ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿ ನಾಯಕಿ ಫ್ಲೋರಿಡಾ ಹಾಗೂ ವಿದ್ಯಾರ್ಥಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಕ್ರಿಸ್ಮಸ್ ಸಲುವಾಗಿ ಕಿರುಚಿತ್ರವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗೀಶ್ ಕಾಪುರು, ವಿ4 ನ್ಯೂಸ್, ಮಂಗಳೂರು.